ಉಡುಪಿ ಗ್ರಾಮೀಣ ಬಂಟರ ಸಂಘದ ಸಭಾಭವನ ನಿರ್ಮಾಣ ಮತ್ತು ಡೆವಲಪ್ಮೆಂಟ್ ಕಮಿಟಿ ಇದರ ಆಯೋಜನೆಯ ಅಲ್ಕಾರ್ಗೋ ಲಾಜಿಸ್ಟಿಕ್ಸ್ ಸಹಯೋಗದಲ್ಲಿ ನಮ್ಮ ಸ್ಕಿಲ್ ಡೆವಲಪ್ಮೆಂಟ್ ಸೆಂಟರ್ನಲ್ಲಿ ಇಂದು ಬೆಳಗ್ಗೆ 12ನೇ ಬ್ಯಾಚ್ನ ಕಂಪ್ಯೂಟರ್ ಅಡ್ವಾನ್ಸ್ಡ್ 1 ತಿಂಗಳ ಟ್ರೈನಿಂಗ್ ಕೋರ್ಸ್ನ ಅಭ್ಯರ್ಥಿಗಳಿಗೆ ಸರ್ಟಿಫಿಕೇಟ್ ವಿತರಣಾ ಮತ್ತು 13ನೇ ಬ್ಯಾಚ್ನ ಅಭ್ಯರ್ಥಿಗಳಿಗೆ ಓರಿಯಂಟೇಷನ್ ಪ್ರೋಗ್ರಾಂ ನಡೆಯಿತು. ಈ ಸಂದರ್ಭ ಮುಖ್ಯ ಅತಿಥಿಗಳಾಗಿ ಕಿಶನ್ ಹೆಗಡೆ ಕೊಳಕೆಬೈಲು ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಉಡುಪಿ ಇವರು ಕಾರ್ಯಕ್ರಮ ಉದ್ಘಾಟಿಸಿದರು. ರಮೇಶ್ ಕಾಂಚನ್ ಪ್ರೆಸಿಡೆಂಟ್ ಆಫ್ ಬ್ಲಾಕ್ ಕಾಂಗ್ರೆಸ್ ಹಾಗೆ ಅಶೋಕ್ ಕುಮಾರ್ ಶಿಟಿ ಪ್ರೆಸಿಡೆಂಟ್ ಆಫ್ ಉಡುಪಿ ಗ್ರಾಮೀಣ ಬಂಟರ ಚಾರಿಟೇಬಲ್ ಟ್ರಸ್ಟ್ ಮತ್ತಿತರರು ಉಪಸ್ಥಿತರಿದ್ದರು. ನೀವು ನಿಮ್ಮ ಸ್ನೇಹಿತರು ನಿಮ್ಮ ಸರೌಂಡಿಂಗ್ ಏರಿಯಾದ ಎಲ್ಲ ಯುವಕರು ಮುಖ್ಯವಾಗಿ ಇಂಜಿನಿಯರಿಂಗ್ ಡಿಪ್ಲೊಮೊ ITI ಡಿಗ್ರಿ PUC ಆದವರಿಗೂ ಉದ್ಯೋಗಾವಕಾಶ ಕಂಪನಿಗಳು ಬಂದು ಇಲ್ಲಿ ಸಂದರ್ಶನ ಮಾಡಲಿಕ್ಕೆ ಕೆಲವರು ಹೆಚ್ಚಿನವರು ಉದ್ಯೋಗ ಪ್ರಿಫರ್ ಮಾಡ್ತಾರೆ. ಅವರಿಗೆ ಜಾಬ್ ಫೇರ್ ಉದ್ಯೋಗ ಮೇಳವನ್ನು ನಾವು ಕಳೆದ ಬಾರಿನೂ ಮಾಡಿದ್ದೇವೆ. ಈ ಬಾರಿನೂ ಈ ತಿಂಗಳ 18 ಮತ್ತು 19ಕ್ಕೆ ದೊಡ್ಡ ದೊಡ್ಡ ಕಂಪನಿಗಳು ಬರ್ತವೆ. ನೀವೊಂದು ಎಲ್ಲರೂ ಇಂಟರ್ವ್ಯೂ ಫೇಸ್ ಮಾಡಿ, ನಿಮಗೆ ಏನಾದರೂ ಇಂಟರ್ವ್ಯೂನ ಮೊದಲು ಟ್ರೈನಿಂಗ್ ಬೇಕಿದ್ರೆ ನಮಗೆ ಹೇಳಿ, ನಾವು ಇಲ್ಲಿ ನಿಮಗೆ ಬೇಕಿದ್ರೆ ಯಾವ ಥರ ಇಂಟರ್ವ್ಯೂ ಫೇಸ್ ಮಾಡೋದು ಬಗ್ಗೆ 1 ದಿವಸದ ಟ್ರೈನಿಂಗ್ ಪ್ರೋಗ್ರಾಮನ್ನು ಇಲ್ಲಿ ಮಾಡಬಹುದು. ಶಶಿಕಿರಣ್ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿ ಆರತಿ ಶಶಿಕಿರಣ್ ಶೆಟ್ಟಿ ಅವರು ನಮ್ಮ ಈ ಸಂಸ್ಥೆಗೆ ಕಳೆದ 1.5 ವರ್ಷದಿಂದ ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಈ ಡಿಜಿಟಲ್ ಲಿಟ್ರಸಿ ಕಂಪ್ಯೂಟರ್ ಟ್ರೈನಿಂಗ್ ಪ್ರೋಗ್ರಾಮ್ ಕಂಪ್ಲೀಟ್ ಸ್ಪಾನ್ಸರ್ಶಿಪ್ ಅವರ ವತಿಯಿಂದ ನಡೀತಾ ಇದೆ. ಆದ ಕಾರಣ ಕಾರ್ಯಕ್ರಮ ನಿರಂತರವಾಗಿ ಕಳೆದ 1.5 ವರ್ಷದಿಂದ ಇಲ್ಲಿ ನಡೀತಾ ಇದೆ. ಸುಮಾರು 240 ಅಭ್ಯರ್ಥಿಗಳಿಗೆ ಈಗಾಗಲೇ 1 ತಿಂಗಳ ಟ್ರೈನಿಂಗ್ ಪ್ರೋಗ್ರಾಮ್ ಅನ್ನು ನಾವು ಕೊಟ್ಟಿದ್ದೇವೆ. ಇವಾಗ 20 ಅಭ್ಯರ್ಥಿಗಳಿಗೆ ಪುನಃ 13ನೇ ಬ್ಯಾಚ್ ಟೋಟಲ್ 260 ಅಭ್ಯರ್ಥಿಗಳಿಗೆ ಇಲ್ಲಿ ಟ್ರೈನಿಂಗ್ ನಾವು ಕೊಟ್ಟಾಗೆ ಆಗಿದೆ. ಸೊ ಇದನ್ನು ಕಂಪ್ಲೀಟಾಗಿ ನಮಗೆ ಆಲ್ಕಾರ್ಗೋ ಲಾಜಿಸ್ಟಿಕ್ ಕಂಪನಿಯವರು ಸ್ಪಾನ್ಸರ್ ಮಾಡಿದ್ದಾರೆ. ಇವತ್ತು ನನಗೆ ಸಂತೋಷ ಆಗ್ತದೆ, ನಾನು ಹೇಳಲೇಬೇಕಾಗ್ತದೆ. ಯಾಕೆಂದರೆ ಆಲ್ಕಾರ್ಗೋ ಲಾಜಿಸ್ಟಿಕ್ ಲಿಮಿಟೆಡ್ನ CMD ಚೇರ್ಮನ್ ಆಗಿ ಶಶಿಕಿರಣ್ ಶೆಟ್ಟಿ ಅವರು, ಅವರಿಗೆ ಕರ್ನಾಟಕ ಸರ್ಕಾರ ಮೊನ್ನೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಅವರ ಸಾಮಾಜಿಕ ಹಾಗೂ ಬಿಸ್ನೆಸ್ಸಲ್ಲಿ ಅವರ ಒಂದು ಉತ್ತುಂಗಕ್ಕೆ ಅವರು ಏರಿದ್ದಾರೆ. ಅವರಿಗೆ ಈ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಮತ್ತು ಇನ್ನಿತರ ಎಲ್ಲ ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಪಟ್ಟವರಿಗೆ ನಾವು 800 ಅಂತಿಮ ವರ್ಷದ ಡಿಗ್ರಿ, ಇಂಜಿನಿಯರಿಂಗ್ ಡಿಪ್ಲೊಮೊ ಡಿಗ್ರಿ ಮತ್ತು ITI ವಿದ್ಯಾರ್ಥಿಗಳಿಗೆ ಇಲ್ಲಿ ನಾವು ಟ್ರೈನಿಂಗ್ ಶಾರ್ಟ್ ಟರ್ಮ್ 2 ದಿವಸದ ಟ್ರೈನಿಂಗ್ ಪ್ರೋಗ್ರಾಮ್, ಹೌ ಟು ಫೇಸ್ ದ ಇಂಟರ್ವ್ಯೂ, ಹೇಗೆ ಲೀಡರ್ಶಿಪ್ ಡೆವಲಪ್ ಮಾಡೋದು, ಹೇಗೆ ಗ್ರೂಪ್ ಡಿಸ್ಕಷನ್ ಮಾಡೋದು, ಏನೆಲ್ಲ ಸ್ವಉದ್ಯೋಗ ಮಾಡಬೇಕಿದ್ರೆ ಏನೆಲ್ಲ ಸವಲತ್ತುಗಳಿವೆ, ಈ ಸರ್ಕಾರದಿಂದ ಏನೆಲ್ಲ ಬೆನಿಫಿಟ್ ಸಿಗ್ತದೆ, ಸಕ್ಸಸ್ಫುಲ್ ಎಂಟರ್ಪ್ರಿನಿಯರ್ಸನ್ನು ಕರೆದುಬಿಟ್ಟು ಅವರ ಸಕ್ಸಸ್ ಸ್ಟೋರಿ, ಹೀಗೆ
ನಾವು ಸ್ವ ಉದ್ಯೋಗಕ್ಕೆ ಮೋಟಿವೇಶನ್ ಕೊಡ್ತಾ ಇದ್ದೇವೆ. ಕಾಲದಲ್ಲಿ ಇರಲೇ ಇಲ್ಲ. ಹಿಂದೆ ಇತ್ತು ಏನಂತ ಹೇಳಿದರೆ ಬರೀ ಹೊಟ್ಟೆಗೋಸ್ಕರ, ಊಟಕ್ಕೋಸ್ಕರ, ಅನ್ನಕ್ಕೋಸ್ಕರ ಹೋರಾಟ. ಭಾಳಷ್ಟು ಇವತ್ತು ಉದ್ಯಮಿಗಳು ಊರು ಬಿಟ್ಟು ಬಾಂಬೆ ಹೋಗಿದ್ರೆ ಬಹಳ ಊಟ ಆಹಾರಕ್ಕೋಸ್ಕರ ಹೋದವರು ಇವತ್ತು ಭಾಳಷ್ಟು ಶ್ರೇಷ್ಠ ಉದ್ಯಮಿಯಾಗಿ ಹೊರಗೆ ಬಂದಿದ್ದಾರೆ. ಇವತ್ತು ವಿದ್ಯಾರ್ಥಿಗಳು ನೀವೆಲ್ಲ ಅದೃಷ್ಟವಂತರು. ಯಾಕೆ ಅಂತ ಹೇಳಿದರೆ ಬಂಟರ ಸಂಘದಿಂದ ಇಂಥ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಅಥವಾ ಈ ತರಬೇತಿ ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಡುವಂಥದ್ದು ಇವತ್ತು ಸಂಘದಿಂದ ಆಗ್ತಾಯಿದೆ. ಇದರ ಸಂಪೂರ್ಣ ಸದುಪಯೋಗವನ್ನು ತಾವು ಪಡ್ಕೊಳ್ಬೇಕು ಮತ್ತು ಈ ಜಿಲ್ಲೆಯ, ಈ ರಾಜ್ಯದ ಶ್ರೇಷ್ಠ ವ್ಯಕ್ತಿಗಳಾಗಿ ನೀವು ಮೂಡಿ ಬರಬೇಕು. ಅಷ್ಟು ಮಾತ್ರ ಅಲ್ಲ, ನೀವು ಬಂದಂಥ ದಾರಿಗಳನ್ನು ಕೂಡ ನೀವು ನೆನಪಿಸ್ಕೊಳ್ಬೇಕು ಅಂತ ಹೇಳುತ್ತಾ, ಖಂಡಿತವಾಗಿ ಇದರ ಹಿಂದೆ ಭಾಳಷ್ಟು ದಾನಿಗಳ ದಾನ, ಶ್ರಮ ಎಲ್ಲ ಇದೆ. ಅವರು ನಿಮಗೋಸ್ಕರ ಈ ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ಸೊ ಇದರ ಸದುಪಯೋಗವನ್ನು ಪಡ್ಕೊಳ್ಳಿ. ಇವತ್ತು ಭಾಳಷ್ಟು ವಿದ್ಯಾರ್ಥಿಗಳು ಡಿಗ್ರಿ ಮುಗಿಸಿ ಬೇರೆ ಬೇರೆ ಕೋರ್ಸ್ಗಳನ್ನು ಮುಗಿಸಿ ಹೊರಗೆ ಬರ್ತಾರೆ, ಆದರೆ ಉದ್ಯೋಗವಿಲ್ಲ. ನಮ್ಮ ಜಿಲ್ಲೆ ಬಿಟ್ಟು, ನಮ್ಮ ರಾಜ್ಯ ಬಿಟ್ಟು ಹೋಗುವಂಥ ಪರಿಸ್ಥಿತಿ. ಆದರೆ ಇದರ ಸಂಪೂರ್ಣ ಉಪಯೋಗವನ್ನು ತಾವು ಪಡ್ಕೊಳ್ಬೇಕು ಅಂತ ಹೇಳುತ್ತಾ, ವಿಶೇಷವಾಗಿ ಭಾಳಷ್ಟು ಜನ ಮಾತಾಡಲಿಕ್ಕಿದ್ದಾರೆ. ಆದರೆ ಅಶೋಕಣ್ಣನ ಬಗ್ಗೆ ಒಂದೆರಡು ಶಬ್ದ ಮಾತಾಡಲೇಬೇಕು. ನಾನು ಅವರು ಭಾಳ ಒಂದು 10 ವರ್ಷದಿಂದ ಅವರು ನೋಡ್ತಾ ಇದ್ದೇನೆ. ಎಲ್ಲ ಕಡೆ ಇರ್ತಾರೆ ಅವರು. ನನಗೆ ಅವರ ಬಗ್ಗೆ ಒಂದು ಕುತೂಹಲ, ಈ ಮನುಷ್ಯ ಯಾರು ಏನು ಅಂತೇಳಿ ನನಗೆ ಒಂದು ತಿಳ್ಕೊಳ್ಬೇಕು ಅಂತ ಆಸೆ. ನಾನು ನನ್ನ ವಾರ್ಡಿನ ಚುನಾವಣೆ ನಿಂತಾಗ ಒಂದು ಮನೆಯಲ್ಲಿ ಕ್ಯಾನಸ್ ಹೋಗಿ ಅಲ್ಲಿ ಕೂಡ ಇದ್ದಾರೆ. ಅಶೋಕಣ್ಣ ನಮಸ್ಕಾರ ಅಂತ ಹೇಳಿದೆ. ನನಗೆ ಇವರು ಯಾರು ಏನು ಅಂತ. ಬಟ್ ಇವತ್ತು ಅವರ ಕಾರ್ಯವ್ಯಾಪ್ತಿ, ಅವರ ಚಟುವಟಿಕೆ ಏನಂತ ನಾನು ಕಂಡಿದ್ದೇನೆ. ಅಶೋಕಣ್ಣ, ನೀವು ಇಂಥ ಬಡ ವಿದ್ಯಾರ್ಥಿಗಳ, ಬಡವರ ಕಣ್ಣೀರು ಒರೆಸುವಂಥ ಕೆಲಸ ನೀವು ಮಾಡಿ, ಖಂಡಿತ ದೇವರ ರಕ್ಷಣೆ ಇದೆ ನಿಮ್ಮ ತಂಡಕ್ಕೆ ಅಂತ ಹೇಳುತ್ತಾ, ಇವತ್ತು ಒಂದು ಒಳ್ಳೆಯ ಇದು ಏನು ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಖಂಡಿತ ಇದರ ಉಪಯೋಗವನ್ನು ತಾವು ಪಡ್ಕೊಳ್ಬೇಕು, ಸಮಾಜದಲ್ಲಿ ಉನ್ನತ ಸ್ಥಾನಮಾನಕ್ಕೆ ತಾವು ಹೋಗಬೇಕು ಅಂತ ಹೇಳುತ್ತಾ, ನನಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟಂಥ ಎಲ್ಲ ತಂಡದ ಅಧ್ಯಕ್ಷರಿಗೂ ಸದಸ್ಯರಿಗೂ ವಂದಿಸುತ್ತಾ, ಕಾಲೇಜ್ ವಿದ್ಯಾಭ್ಯಾಸಗಳನ್ನ ಮಾಡಲಿಲ್ಲ ಅಂತಕ್ಕಂಥ ಇನ್ಫೀರಿಯಾರಿಟಿ ನನ್ನಲ್ಲಿ ಬಾಲ್ಯದಲ್ಲೇ ಇತ್ತು. ಕಾಲೇಜ್ ವಿದ್ಯಾಭ್ಯಾಸಗಳನ್ನ ಮಾಡಲಿಕ್ಕೆ, ಉನ್ನತ ಶಿಕ್ಷಣ ಮಾಡಲಿಕ್ಕೆ ಯಾವ ಅಡೆತಡೆಗಳೂ ನನಗಿರಲಿಲ್ಲ. ವಾಸ್ತು ದೋಷ ಅಲ್ಲ, ನಮ್ಮದು ವಸ್ತು ದೋಷ. ವಾಸ್ತು ದೋಷ ಏನೂ ಇರಲಿಲ್ಲ, ವಸ್ತು ದೋಷ. ನಾವೇ ಹೋಗಲಿಲ್ಲ ಮುಂದಿನ ವಿದ್ಯಾಭ್ಯಾಸಗಳು, ಅರ್ಧದಲ್ಲಿ ಮೊಟಕುಗೊಳಿಸಿದ್ದು. ಆದರೆ ಮುಂದೆ ಅದರ ಅರಿವಾಯಿತು, ವಿದ್ಯಾಭ್ಯಾಸ ಎಷ್ಟು ಅಗತ್ಯ ಮತ್ತು ಅನಿವಾರ್ಯ ಅಂತಕ್ಕಂಥದ್ದು. ಆದರೆ ನೆನ್ಪಿಟ್ಕೊಳ್ಳಿ, ಆ ಇನ್ಫೀರಿಯಾರಿಟಿಯಲ್ಲೇ ಬಹುಶಃ ನಾನು ಕೊರಗ್ತಿದ್ರೆ ನಾನು ಜೀವನದಲ್ಲಿ ಏನೂ ಮಾಡಲಿಕ್ಕೆ ಇವತ್ತು ಏನು ಸಾಧನೆ ಮಾಡಿದ್ದೇನೆ ಅಂತ ಹೇಳೋದಿಲ್ಲ. ಬದುಕಿ ಉಳಿದಿದ್ದೇ ಸಾಧನೆ ಅಂತ ಹೇಳೋದು ಆದರೆ ನಮ್ಮದು ಒಂದು ಸಾಧನೆ. ಬದುಕಿ ಉಳಿದಿದ್ದೇ ಸಾಧನೆ ಅಂತೇಳಿ ಆದರೆ ನನ್ನದು ಒಂದು ಸಾಧನೆ. ಆ ಇನ್ಫೀರಿಯಾರಿಟಿ ಅಂತ ತೆಗೆದೆ. ಆದರೆ ತನ್ಮಧ್ಯದಲ್ಲಿ ಎಲ್ಲೋ ಒಂದು ಕಡೆಯಲ್ಲಿ ಸ್ವಲ್ಪ ಸುಪೀರಿಯಾರಿಟಿ ಬಂತು ಏನೋ ಅನಿಸ್ತದೆ ನನಗೆ ವೈಯಕ್ತಿಕವಾಗಿ. ಅದನ್ನು ತೋರಿಸ್ಕೊಂಡೆ, ಮನಸ್ಸಿಂದ ಅಳಿಸಿ ಹಾಕಿದೆ. ಬಹುಶಃ ನಾನೇ ಅಂತಕ್ಕಂಥ ಅಹಂಭಾವ ಹೋಗಿ ಬಹುಶಃ ಸಹಕಾರಿ ಕ್ಷೇತ್ರ ನಾವು ಅಂತಕ್ಕಂಥ ಶಬ್ದವನ್ನು ನನ್ನಲ್ಲಿ ಅಡಾಪ್ಟ್ ಮಾಡಿಸ್ಕೊಡ್ತು ಅಂತ ನಾನು ಭಾವಿಸ್ತೇನೆ. ಅಲ್ಲಿ ನನ್ನ ಸ್ವಲ್ಪ ಸೊಕ್ಕು, ಸ್ವಲ್ಪ ಅಧಿಕ ಪ್ರಸಂಗತನ ಇವೆಲ್ಲವನ್ನು ಕಳ್ಕೊಂಡೆ ಅಂತ ಅನಿಸ್ತದೆ. ಯಾಕೆ ನಿಮ್ಮಲ್ಲಿ ಹೇಳ್ತೇನೆ ಅಂತ ಹೇಳಿದರೆ, ನೀವು ಕೆಲಸಕ್ಕೆ ಸೇರ್ತಕ್ಕಂಥ ಉದ್ದೇಶದಿಂದ ಇಲ್ಲಿದ್ದೀರಿ ಖಂಡಿತ. ಆದರೆ ಒಂದು ನೆನಪಿಟ್ಕೊಳ್ಳಿ, ಕೆಲಸಕ್ಕೆ ಸೇರುವುದೇ ಅಂತಿಮ ನಿಮ್ಮ ಗುರಿಯಾಗಿರಲಿ, ಅದು ಬೇರೆ ವಿಷಯ. ಆದರೆ ಕೆಲಸಕ್ಕೆ ಸೇರುವುದು ಮಾತ್ರ ನಿಮ್ಮ ಗುರಿಯಾಗಿರಬಾರ್ದು. ಮುಂದೇನಾದರೂ ಸಾಧಿಸ್ತೇನೆ ಅಂತಕ್ಕಂಥ ಗುರಿ ಇರಲಿ. ಬಹುಶಃ ಇಂದಿನ ಕಾರ್ಪೊರೇಟ್ ವಲಯಗಳಲ್ಲಿ ವ್ಯಾಪಾರ ವ್ಯವಹಾರ ಅಷ್ಟು ಸುಲಭ ಅಂತ ನಾನು ಹೇಳೋದಿಲ್ಲ. ಆದರೆ ಸ್ಟಾರ್ಟಪ್ಗಳು ಅಂತ ಒಂದು ಸಣ್ಣ ಆಶಾಕಿರಣಗಳು ಇರ್ತದೆ. ನೀವೆಲ್ಲ ಅಲ್ಲೆಲ್ಲೋ ಒಂದು ಕಡೆಯಲ್ಲಿ ಸೇರಿಕೊಳ್ತೀರಿ. ವ್ಯಾವಹಾರಿಕ ಜಗತ್ತು ನಮ್ಮನ್ನೆಲ್ಲೋ ತೆಗೆದುಕೊಂಡು ಹೋಗುತ್ತೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಧೈರ್ಯವಾಗಿ ಹೇಳಿ ನಮ್ಮ ಧರ್ಮ ಯಾವುದು, ಧೈರ್ಯವಾಗಿ ಒಪ್ಕೊಳ್ಳಿ ನಮ್ಮ ಜಾತಿ ಯಾವುದು. ಜಾತೀಯತೆಯನ್ನು ಬೆಳೆಸಬೇಡಿ, ಧರ್ಮವನ್ನು ಬೆರೆಸಬೇಡಿ. ನೀವು ನೀವು ಮುಸ್ಲಿಂ ಅಂತ ಹೇಳ್ಕೊಳ್ಳಿಕ್ಕೆ ಹೆದರ್ಕೊಳ್ಬೇಡಿ. ಹಿಂದೂ ಅಂತ ಹೇಳಿದ್ರೆ ಕಟ್ಟ ಹಿಂದುವಾಗಿರಿ, ಮುಸಲ್ಮಾನರಾದರೆ ಕ್ರಿಶ್ಚಿಯನ್ರಾದರೆ ಕಚ್ಚಾ ಮುಸಲ್ಮಾನರಾಗಿರಿ. ಆದರೆ ದೇಶದ ಬಗ್ಗೆ ಮಾತ್ರ ಆಲೋಚನೆ ಮಾಡಿ. ಧರ್ಮ ಮನೆಯೊಳಗಿರಲಿ. ನೀಡ್ತಕ್ಕಂಥ ಕಾರ್ಯಕ್ರಮಗಳು ಸಮಾಜಮುಖಿಯಾಗಿರ್ತದೆ, ಜಾತಿಯನ್ನು ನೋಡದೆ. ಅದನ್ನು ಭಾಳ ಕೌಂಟ್ ಮಾಡಬೇಕಾಗತ್ತೆ. ಇಲ್ಲಿ ಖಂಡಿತ ಜಾತಿ ಸಂಘದಲ್ಲಿ, ಜಾತಿಯ ಹೆಸರಿನ ನೋಂದಾವಣೆಯಾದ ಸಂಘದಲ್ಲಿ ಜಾತಿಗೆ, ತನ್ನ ಮತಕ್ಕೆ, ತನ್ನ ಕುಲಕ್ಕೆ ಕಾರ್ಯಕ್ರಮ ಮಾಡೋದ್ರಲ್ಲಿ ತಪ್ಪಿಲ್ಲ, ಅದು ಸರಿ ಸಹಿತ. ಆದರೆ ಸಂಘದ ಹೆಸರಿನಲ್ಲಿ, ಸಂಘದ
ಜಾತಿ ಸಂಘದ ಹೆಸರಿನಲ್ಲಿ ಬೇರೆಯವರಿಗೂ ನೀಡ್ತಕ್ಕಂಥದ್ದಲ್ಲ, ಅದು ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲದಂಥ ಕೆಲಸ. ಅದಕ್ಕೆ ನಿಮ್ಮ ಸಂಘಕ್ಕೆ ನನ್ನ ಪ್ರಥಮ ಸೆಲ್ಯೂಟ್ ಹೊಡಿತೇನೆ. ಯಾಕಂತ ಹೇಳಿದರೆ ನಾವೆಲ್ಲರೂ ಭಾಷಣ ಮಾಡ್ತೇವೆ, ನಮಗೆ ರಾಜಕೀಯ ಮಾತಾಡ್ತೇವೆ, ಜಾತಿ ಇಲ್ಲ ಧರ್ಮ ಇಲ್ಲ ಅಂತ ಹೇಳ್ತೇವೆ. ಬರೇ ಸುಳ್ಳು, ನನ್ನನ್ನು ಸೇರಿ ಎಲ್ರಿಗೂ ನಾವು ಜಾತಿಯನ್ನು ಮಾಡ್ತೇವೆ. ಬರೇ ಸುಳ್ಳು, 10% ಮಾತ್ರ ಜಾತಿ ಧರ್ಮಗಳನ್ನು ಹೊರತಾಗಿ ನಾವು ನಡಿತೇವೆ ಹೊರತು ಬರೇ ಸುಳ್ಳುಗಳನ್ನ ನಾವು ಹೇಳ್ತೇವೆ ಅಂತಕ್ಕಂಥ ನನ್ನ ಭಾವನೆ. ಒಪ್ಕೊಳ್ಳೇಬೇಕು. ಒಪ್ಕೊಳ್ಳದೇ ಇದ್ದರೆ ನಮ್ಮದು ಆತ್ಮವಂಚನೆ ಆಗುತ್ತೆ. ಆದರೆ ಅದಕ್ಕೆ ಹೊರತಾಗಿ ಒಂದು ಕೆಲಸ ಇಟ್ಟಿದ್ದೀರಲ್ಲ, ನಿಮಗೆ ನನ್ನ ಸೆಲ್ಯೂಟ್ ಹೊಡಿತೇನೆ. ಈ ಕೆಲಸಗಳು ಬಹುಶಃ ಇವತ್ತು ಒಂದು ಒಳ್ಳೆಯ ಸಂದರ್ಭ ಸಮಯಗಳಲ್ಲಿ ಅಂದರೆ ಆ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ. ಸಣ್ಣ ವಯಸ್ಸಿನ ಹುಡುಗರು, ವಯಸ್ಸಾದವರು ಇದ್ದೀರಿ ಇಲ್ಲ ಅಂತಲ್ಲ. ನಾನು ವೈಯಕ್ತಿಕವಾಗಿ ವ್ಯಾಪಾರಗಳನ್ನ ಅಥವಾ ಪ್ರಾರಂಭ ಮಾಡುವಾಗ ನಮ್ಮ ಡೈರೆಕ್ಷನ್ನೇ ಇಲ್ಲ, ಗೊತ್ತಿಲ್ಲ. ಹುಟ್ಟೇ ನಮಗೆ ಬಂಡವಾಳ ಹೊರತು ಮತ್ತೇನು ನಮ್ಗೆ ಬಂಡವಾಳ ಇರಲಿಲ್ಲ. ಹೆಸರೇ ಬಂಡವಾಳ ಆಗಿತ್ತೇನೋ ಆ ಸಂದರ್ಭದಲ್ಲಿ. ಬಹುಶಃ ಒಂದು ದೊಡ್ಡ ಕುಟುಂಬದಲ್ಲಿ ಹುಟ್ಟು ನನ್ನನ್ನು ಒಂದು ಕಡೆಯಲ್ಲಿ ಕರ್ಕೊಂಡು ಹೋಯ್ತೇನೋ, ನನ್ನ ಗ್ರಾಮದ ದೇವರುಗಳ ಆಶೀರ್ವಾದಗಳು ನನ್ನನ್ನು ಬೆಳೆಸ್ತೇನೋ ಅಂತ ನಾನು ಇವತ್ತು ಅನಿಸ್ಕೊಳ್ತೇನೆ. ಯಾಕಂತ ಹೇಳಿದರೆ ನಾವು ಸಾಧನೆಗಳನ್ನೇನೂ ಮಾಡಿಲ್ಲ. ಸಾಧನೆ ಹಾದಿಯಲ್ಲಿ ಹೋಗುವಾಗ ಭಾಳಷ್ಟು ತೊಡಗಳು ಬರ್ತದೆ. ಎದುರಿಸ್ತಕ್ಕಂಥ ಛಾತಿ ನಮ್ಮಲ್ಲಿ ಹುಟ್ಟಿಯಿಂದ ಬಂದಿರಬೇಕೆ, ಇಲ್ಲದಿದ್ದರೆ ನಮಗೆ ಇಂಥ ತರಬೇತಿಗಳಿಂದ ಬಂದಿರಬೇಕು. ನಾವು ಯಾವುದನ್ನು ಬಯಸಬೇಕು ನಮ್ಗೆ ಗೊತ್ತಿರೋದಿಲ್ಲ. ಕನಸು ಕಾಣಲಿಕ್ಕೂ ನಮಗೆ ಗೊತ್ತಿರೋದಿಲ್ಲ ಈ ವಯಸ್ಸಿನಲ್ಲಿ. ಬಹುಶಃ ನನ್ನನ್ನು ನಾನು ಹೋಲಿಸ್ಕೊಂಡಾಗ ನಿಮ್ಮನ್ನು ನೋಡಿಕೊಂಡಾಗ 2 ಮಾತು ಹೇಳಬೇಕನ್ನಿಸ್ತದೆ.